ಪಾಪ ಎನ್ನುವುದು ಎಂತಹ ವಸ್ತು ಎಂದರೆ ಅದನ್ನು ಖರೀದಿಸುವುದು ಬಹಳ ಸುಲಭ. ಆದರೆ ಅದಕ್ಕೆ ಬೆಲೆ ಕಟ್ಟುವಾಗ ಜನ್ಮ ಜನ್ಮಗಳೇ ಕಳೆಯುತ್ತದೆ. ಒಬ್ಬರೇ ಇರುವಾಗ ನಿಮ್ಮ ಯೋಜನೆಗಳ ಮೇಲೆ ಗಮನವಿರಲಿ. ಎಲ್ಲರ ಜೊತೆಯಲ್ಲಿರುವಾಗ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ. ಆಗುತ್ತಿರುವುದನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಅದರ ನಿಯಂತ್ರಣದ ಸಮಯ ಬರುವವರೆಗೂ ಕಾಯಲೇಬೇಕು. ಜಗದೋದ್ಧಾರಕನು ಖಂಡಿತ ದಾರಿ ತೋರಿಸುತ್ತಾನೆ. ನಗುಮುಖ ಮತ್ತು ಮೌನ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಈ ಗುಣಗಳನ್ನು ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳಿ. ಯಾರೂ ಯಾರನ್ನೂ ಉದ್ಧಾರ ಮಾಡಲು ಸಾಧ್ಯವಿಲ್ಲ ಅಥವಾ ಹಾಳು ಮಾಡಲು ಸಾಧ್ಯವಿಲ್ಲ. ಅವರವರ ಯೋಚನೆಗಳೇ ಉದ್ಧಾರಕ್ಕೂ ಹಾಳಾಗುವುದಕ್ಕೂ ಕಾರಣವಾಗುತ್ತದೆ. ಮನಸ್ಸಿನ ಮಾತುಗಳನ್ನು ಭಗವಂತನೊಂದಿಗೆ ಹಂಚಿಕೊಂಡಾಗ ಉತ್ತಮ ಮಾರ್ಗದರ್ಶನದ ಜೊತೆಗೆ ಪರಿಹಾರವೂ ದೊರಕುತ್ತದೆ. ನನ್ನಿಂದಲೇ ಎಲ್ಲವೂ ಎನ್ನುವ ಭಾವನೆ ಇದ್ದರೆ ಅದನ್ನು ಬಿಟ್ಟುಬಿಡು. ಏಕೆಂದರೆ ನೀನು ಬರುವ ಮುಂಚೆಯೇ ಪ್ರಪಂಚವಿತ್ತು. ನೀನು ಹೋದ ನಂತರವೂ ಈ ಪ್ರಪಂಚ ಇರುತ್ತದೆ. ಅರಿತು ನಡೆಯುವುದೇ ಉತ್ತಮ.